ಮುಲಾಯಂ ಸಿಂಗ್ ಅವರ ಸರ್ಕಾರ ಅವಾಗ ಆಗಾಗಲೇ ಹೇಳಿತ್ತು ಯಾವುದೇ ಕಾರಣಕ್ಕೂ ಕರಸೇವೆ ನಡೆಸಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂಥದ್ದು. ಹೋಗಬೇಕಾದರೆ ಕೈಗೆ ಕಟ್ಟಿರ್ತಕ್ಕಂಥ ರಕ್ಷೆಯನ್ನು ಕೂಡ ತೆಗೆದಿದ್ದೇವೆ ಎಲ್ಲ, ಅಂದರೆ ಹೋಗುವಂಥ ಕರಸೇವಕರು ಅಂತ ಗೊತ್ತಾಗಬಾರದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಟ್ರೈನಲ್ಲಿ ಅಲ್ಲಲ್ಲಿ ಇವರು ಅರೆ ಮಿಲಿಟರಿ ಪಡೆಗಳು ಮತ್ತು ಪೊಲೀಸ್ನವರೆಲ್ಲ ಒಳಗೆ ಬಂದು ನಮ್ಮನ್ನು ಒದ್ದುಕೊಂಡು ಈಗ ಒಟ್ಟಿಗೆ ಹೋಗ್ತಿದ್ರು, ಹೋಗಲಿಕ್ಕೆ ಬಿಡಲಿಲ್ಲ. ಅಲ್ಲಿಂದ ನಮ್ಮನ್ನು ಬಂಧನೆ ಮಾಡಿ ಅಲ್ಲಿ ಒಂದು ದಿವಸ ಇಡೀ 2 ಸರ್ತಿ ಶಿಫ್ಟ್ ಮಾಡಿದ್ದಾರೆ ಬೇರೆ ಬೇರೆ ಕಡೆಗೆ. ಒಂದು ಕಾಲೇಜಿನಲ್ಲಿ ಶಾಲೆಯಲ್ಲಿ ಕೊಂಡೋಗಿ ನಮ್ಮನ್ನು ಎಲ್ಲರನ್ನು ಕೂಡ ಅಲ್ಲಿ ಹಾಕಿದ್ದಾರೆ. ಆ ವಿವಾದಿತ ಕಟ್ಟಡ, ಮಸೀದಿ ಅಂತ ಯಾವತ್ತೂ ಹೇಳೋದಿಲ್ಲ, ಯಾಕೆಂದರೆ ಅವರು ನಮಾಜಿ ಮಾಡಿ ಇರಲಿಲ್ಲ ಅಲ್ಲಿ. ಹಾಗಾಗಿ ಅದು ವಿವಾದಿತ ಕಟ್ಟಡವನ್ನು ಕೆಡವುದರಲ್ಲಿ ನನ್ನ ಪಾತ್ರ ಕೂಡ ಇತ್ತು. ಅದರಲ್ಲಿ ಸುಮಾರು 11 ಗಂಟೆ ಆಗಿರ್ಬೋದು, 10:30 11 ಗಂಟೆಗೆ ಆಗಿರ್ಬೋದು. ನಾವು ಹೋಗಿದ್ದೇವೆ, ಭಾಷಣ ಮಾಡ್ತಾ ಇದ್ದಾರೆ, ಅಶೋಕ್ ಸಿಂಗಲ್ರಿದ್ದಾರೆ, ಅದ್ವಾನಿ ಅವರಿದ್ದಾರೆ, ಮುರಳಿ ಮನೋಹರ್ ಜೋಶಿ ಅವರಿದ್ದಾರೆ, ಎಲ್ಲರೂ ಇದ್ದಾರೆ ಅದರಲ್ಲಿ. ಅಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ನಾವು ಗ್ರಹಿಸಿದ್ದೇನು, ನಮಗೇನು ಸೂಚನೆ ಇದ್ದದ್ದು ಅಂತ ಹೇಳಿದರೆ, ಒಂದು ಹಿಡಿ ಸರಾಯು ನದಿಯಿಂದ ಹೋಗಿ ಮಣ್ಣನ್ನು ತಗೊಂಡು ಬಂದು ಈ ರಾಮ ಮಂದಿರದಲ್ಲಿ ತಂದು ಹಾಕಬೇಕು ಅಂತ ಹೇಳುವಂಥ ಸೂಚನೆ ಇದ್ದದ್ದು. ಆದರೆ ಹಿಂದೆ ನಾವು ಈ ಕಾರ್ಯಕ್ರಮ ನಡೀತಾ ಇದ್ದ ಹಾಗೆ ಜೋರು ಬೊಬ್ಬೆ ಕೇಳ್ತಾ ಉಂಟು. ಹಿಂದೆ ತಿರುಗಿ ನೋಡ್ತಾ ಇದ್ದೇವೆ, ಜನ ಧಾವಿಸಿಕೊಂಡು ಆ ವಿವಾದಿತ ಕಟ್ಟಡದ ಕಡೆಗೆ ಹೋಗ್ತಿದ್ದಾರೆ. ಸಿಕ್ಕಿದಂಥ ಕಬ್ಬಿಣದ ಸುತ್ತುಗಳಲ್ಲಿ ಎಷ್ಟು ಅದನ್ನು ಹೊಡಿಲಿಕ್ಕೆ ಆಗ್ತದೆ ಅಷ್ಟು ಹೊಡಿತಿದ್ದರು. ಇನ್ನು ಕೆಲವರು ತುಂಬ ಜನ ಮೇಲೆ ಹೋಗಿ ಅದಾದ ನಂತರ ಸುಮಾರು 4 ಗಂಟೆ ಹೊತ್ತಿಗೆ ಅಷ್ಟು ಆಗುವಾಗ ಅದರ 3 ಗುಂಬಚ್ಚಿಗಳು ಬೇರೆ ಬೇರೆ ಸಮಯದಲ್ಲಿ ಅದು ಕೆಳಗೆ ಬಿತ್ತು. 1992 ಅಯೋಧ್ಯೆಯಲ್ಲಿ ಕರಸೇವೆ ಮಾಡುವಂತಹ ಅವಕಾಶ ಒದಗಿ ಬರುತ್ತೆ. ಬಾಬ್ರಿ ಮಸೀದಿ ಧ್ವಂಸ ಅದನ್ನು ಕಣ್ಣಾರೆ ಕಂಡವಂಥವರಲ್ಲಿ ಮತ್ತೊಬ್ಬರು ಈಗ ನಮ್ಮ ಜೊತೆಗಿದ್ದಾರೆ. ಇದು ಅಯೋಧ್ಯೆಯಲ್ಲಿ ರಾಮನಿಗೆ ಪ್ರಾಣ ಪ್ರತಿಷ್ಠೆ ಆಗುವಂತಹ ಸಮಯ. 22ನೇ ತಾರೀಕು ಬಾಲರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಆಗುತ್ತೆ. ರಾಮನನ್ನು ಬಹಳ ವೈಭವದಿಂದ ಪೂಜೆ ಮಾಡಲಾಗತ್ತೆ. ಅಂದು BJPಯ ತಾಲೂಕಿನ ಕಾರ್ಯದರ್ಶಿಯಾಗಿದ್ದವರು ಮತ್ತು ಇವತ್ತು BJPಯ ವಿಭಾಗ ಸಂಘಟನಾ ಕಾರ್ಯದರ್ಶಿ, ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಈ 3 ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿರುವ, ಕಳೆದ 15 ವರ್ಷಗಳಿಂದ ಎಲೆಮರೆಯ ಕಾಯಿಯಂತೆ ಸಂಘಟನೆಯನ್ನು ಮಾಡ್ತಾ ಇರುವಂತಹ ಬೆಳ್ತಂಗಡಿ ತಾಲೂಕಿನ ಪ್ರಭಾವ ಇರುವಂತಹ ಒಬ್ಬ ನಾಯಕ. ಯಾಕಂತಂದರೆ ಬಹಳ ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಪಕ್ಷವನ್ನು ಸಂಘಟಿಸಿದ, ಅಂದರೆ BJP ಪಾರ್ಟಿಯನ್ನು ಸಂಘಟಿಸಿದ ನೇತಾರರಲ್ಲಿ ಇವರೂ ಕೂಡ ಒಬ್ಬರು. ಪ್ರಸಾದ್ ಕುಮಾರ್ ಇವರು ಈಗ ನಮ್ಮ ಜೊತೆಗಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಬಹಳ ದೊಡ್ಡ ಹೋರಾಟ, 1990, 92, 2003 ಹೀಗೆಲ್ಲ ಹೋರಾಟದ ಮೆಲುಕುಗಳನ್ನು ಬಹಳಷ್ಟು ಜನ ಹಾಕಿದ್ದಾರೆ. ನೀವು ಈಗ ರಾಮ ಮಂದಿರದ ಉದ್ಘಾಟನೆಯ ಸಮಯದಲ್ಲಿ ಏನು ಹೇಳಿಕೆ ಬಯಸ್ತೀರಿ? ಮೊದಲನೇದಾಗಿ ರಾಮ ಮಂದಿರದ ಹೋರಾಟದ ಬಗ್ಗೆ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ, ಪತ್ರಿಕೆಗಳಲ್ಲಿ ಸಾಕಷ್ಟು ಅದರ ಹೋರಾಟಗಳ ಬಗ್ಗೆ ಬಂದಿದೆ. ಸೂಕ್ಷ್ಮವಾಗಿ ಹೇಳೋದು ಅಂತೇಳಿ ಆಗಿದ್ದರೆ ಸಾವಿರಾರು ವರ್ಷಗಳ ಕಾಲದಿಂದ ಹೋರಾಟ ನಡೆದಿರುವಂಥದ್ದು ಇದೆ. ಆದರೆ 80ರ ದಶಕದಲ್ಲಿ ಈ ಹೋರಾಟವನ್ನು ವಿಶ್ವ ಹಿಂದೂ ಪರಿಷತ್, ಅಂದರೆ ಸಂಘದ ಸೂಚನೆಯ ಮೇರೆಗೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೂಚನೆಯ ಮೇರೆಗೆ ವಿಶ್ವ ಹಿಂದೂ ಪರಿಷತ್ ಈ ಹೋರಾಟವನ್ನು ಕೈಗೆ ತಗೊಂಡಿತ್ತು. ಅದಾದ ಮೇಲೆ ಜನರಲ್ಲಿ ಜಾಗೃತಿ ಮಾಡುವ ದೃಷ್ಟಿಯಿಂದ ಅದು ರಾಮಶಿಲಾ ಪೂಜನೆ, ರಾಮಜ್ಯೋತಿ ಇತ್ಯಾದಿ ಕಾರ್ಯಕ್ರಮಗಳು ಮಾಡಿಕೊಂಡು ಬಂದು, ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಕೂಡ ಸಾಂಸ್ಕೃತಿಕವಾಗಿ ಈ ದೇಶದ ರಾಷ್ಟ್ರೀಯತೆಯನ್ನು ಜನರಲ್ಲಿ ಉದ್ದೀಪನಗೊಳಿಸುವಂಥದ್ದು ಮತ್ತು ಜನರನ್ನು ಒಟ್ಟುಗೂಡಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತು ಜನರ ಬೇಡಿಕೆಯನ್ನು ಪರಿಗಣಿಸಬೇಕು ಸರ್ಕಾರ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಲಾಲಕೃಷ್ಣ ಅಡ್ವಾಣಿಯವರ ನೇತೃತ್ವದಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ರಥಯಾತ್ರೆಯನ್ನು ಕೂಡ ನಡೆಯಿತು. ಅದೇ ಸಂದರ್ಭದಲ್ಲಿ ಅದಾದ ಮೇಲೆ ಹೋರಾಟದ ಹಿನ್ನೆಲೆಯಲ್ಲಿ ಕರಸೇವೆ ಅಂತ ಹೇಳುವಂತಹ 2 ಬಾರಿ ನಡೆದಿದೆ. ಒಂದು 90ರಲ್ಲಿ, ಆ ಸಮಯದಲ್ಲಿ ಈಗಾಗಲೇ ಗೊತ್ತಿರತಕ್ಕಂತಹ ರೀತಿಯಲ್ಲಿ ನಾವು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಂಡವಾಗಿ ಅಲ್ಲಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ನಾವು ಹೋಗಿರುವಂತಹದ್ದು ಬೆಳ್ತಂಗಡಿ ತಾಲೂಕಿನಿಂದ ಈ ಶಿಲಾಪೂಜನೆ ನಡೆದಾದ ನಂತರ ಕರಸೇವಕರಾಗಿ ಹೋಗುವವರಿಗೆ ಗ್ರಾಮದಲ್ಲಿ ಒಂದು ದೇವಸ್ಥಾನದಲ್ಲಿ ಒಟ್ಟಿಗೆ ಸೇರಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ಊರಿನ ಜನಗಳು ಅವರನ್ನು ಕಲಿಸಿಕೊಡುವಂತಹ ಒಂದು ಪದ್ಧತಿ ಇತ್ತು. ಆವಾಗ ಅನೇಕ ಜನರಿಗೆ ಕಣ್ಣಲ್ಲಿ ನೀರು ಬರುವಂತಹ, ಹೋಗುವವರಿಗೂ ಕೂಡ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ನೀರು ಬರುವಂಥದ್ದು ಮತ್ತು ಅವರನ್ನು ಬಿಟ್ಟು ಹೋಗುವಂಥವು, ಅವರ ಕಾಲಿಗೆ ನಮಸ್ಕರಿಸುವಂತಹದ್ದು ಕೂಡ ಹಿರಿಯರು ಕೂಡ ನಮಸ್ಕರಿಸುವ ಕರಸೇವಕರ ಬಗ್ಗೆ ಅಷ್ಟೊಂದು ಗೌರವವನ್ನು ಇತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ನಾವು ಹೊರಟು ಹೋಗಿದ್ದೆವು. ನಮ್ಮ ತಂಡಕ್ಕೆ ಆ ಸಮಯದಲ್ಲಿ ಪ್ರತಾಪ್ ಸಿಂಹ ನಾಯಕರವರು, ಈಗಿನ MLC ಅವರು ಯಾರಿದ್ದಾರೆ ಅವರು ನಾಯಕರಾಗಿದ್ದರು. ಹಾಗಾಗಿ ನಮಗೆ ಮುಂಚಿನ ದಿವಸ ಸಂಘನಿಕೇತನದಲ್ಲಿ ಹೋಗಿ ಹಾಲ್ಟ್ ಆಗೋದು ರಾತ್ರಿ.
ನಮ್ಮ ಎಲ್ಲ ತಂಡದವರಿಗೆ ಒಂದು ಬೈಠಕ್ಗಳು ನಡೀತಾ ಇತ್ತು. ಏನೆಲ್ಲ ಮಾಡಬೇಕು ಇದೆಲ್ಲ ಮಾಡಬೇಕು ಅಂತ ಹೇಳುವಂಥದ್ದು ಸೂಚನೆ ಇದ್ದದ್ದು. ಎಲ್ಲಿ ಹೇಗೆ ಅಂತ ಹೇಳಿದರೆ, ಹೇಗಾದರೂ ಮಾಡಿ ಅಯೋಧ್ಯೆಗೆ ಹೋಗಿ ಮುಟ್ಟಬೇಕು ಎಲ್ಲರೂ ಕೂಡ. ಪೊಲೀಸರು ಇದ್ದಾರೆ. ಆವಾಗ ಅಲ್ಲಿ ಮುಲಾಯಂ ಸಿಂಗ್ ಅವರ ಸರ್ಕಾರ ಅವಾಗ ಆಗಾಗಲೇ ಹೇಳಿತ್ತು, ಯಾವುದೇ ಕಾರಣಕ್ಕೂ ಕರಸೇವೆ ನಡೆಸಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂಥದ್ದು. 90ರಲ್ಲಿ ಪ್ರಥಮ ಆಗಿರುವಾಗ ಆ ಸಮಯದಲ್ಲಿ ಟ್ರೈನಿಂದ ನಾವು ಹೋಗಬೇಕು ಅಂತ ಹೇಳಿ ಆಗಿದ್ದರೆ ಎಲ್ಲಿವರೆಗೆ ಅಂತ ಹೇಳಿದರೆ ಅಕ್ಟೋಬರ್ ತಿಂಗಳಲ್ಲಿ ಹೋಗಬೇಕಾದ್ರೆ ಕೈಗೆ ಕಟ್ಟಿರ್ತಕ್ಕಂಥ ರಕ್ಷೆಯನ್ನು ಕೂಡ ತೆಗೆದಿದ್ದೇವೆ ಎಲ್ಲ. ಅಂದರೆ ಹೋಗುವಂಥ ಕರಸೇವಕರು ಅಂತ ಗೊತ್ತಾಗಬಾರದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ. ಆದರೆ ಉತ್ತರ ಭಾರತಕ್ಕೆ ಹೋದ ಮೇಲೆ ಈ ದಕ್ಷಿಣ ಭಾರತದವರಿಗೆ ಸುಲಭದಲ್ಲಿ ಗೊತ್ತಾಗ್ತಿದೆ, ಉತ್ತರ ಭಾರತದವರಿಗೆ ಇವರು ದಕ್ಷಿಣ ಭಾರತದಿಂದ ಬಂದವರು ಅಂತ ಹೇಳುವಂಥದ್ದು. ಮತ್ತು ಟ್ರೈನಲ್ಲಿ ಹೋಗಬೇಕು ಅಂತ ಹೇಳಿ ಆಗಿದ್ದರೆ ನಾವು ಹೋಗ್ತಾ ಇರಬೇಕಾದ್ರೆ ಟ್ರೈನಲ್ಲಿ ಅಲ್ಲಲ್ಲಿ ಇವರು ಅರೆ ಮಿಲಿಟ್ರಿ ಪಡೆಗಳು ಮತ್ತು ಪೊಲೀಸ್ನವರೆಲ್ಲ ಒಳಗೆ ಬಂದು ನಮ್ಮನ್ನು ಒದ್ದುಕೊಂಡು ಈಗ ಒಟ್ಟಿಗೆ ಹೋಗ್ತಿದ್ರು. ಆದರೂ ನಾವು ಯಾವುದೇ ರೀತಿಯ ಸ್ಪಂದನೆ ಮಾಡಬಾರದು, ನಾವು ಕಾರ್ಸೇವಕರು ಅಂತ ಹೇಳುವಂಥ ಪೊಲೀಸರಿಗೆ ಗೊತ್ತಾಗಬಾರದು ಅಂತ ಹೇಳುವಂಥ ಸೂಚನೆಗಳಿತ್ತು. ಆದರೆ ಮಧ್ಯಪ್ರದೇಶದಿಂದ ಉತ್ತರ ಪ್ರದೇಶಕ್ಕೆ ನಾವು ಎಂಟ್ರಾಗಬೇಕಾದ್ರೆ ಇಟಾರ್ಸಿ ಅಂತ ಹೇಳುವಲ್ಲಿ ನಾವು ಹೋದಂಥ ಟ್ರೈನನ್ನು ತಡೆದು ನಮ್ಮ ಜೊತೆಗೆ ಹಳ್ಳಿಯಿಂದ ತುಂಬ ಜನ, 100 ಜನ ನಮ್ಮ ತಂಡದಲ್ಲಿ ಒಂದು 300 ಜನ ಇದ್ದರು. ಅವರೆಲ್ಲರನ್ನೂ ಕೂಡ ನಾವು ಒಟ್ಟಿಗೆ ಕರ್ಕೊಂಡು ಹೋಗಿರುವಂಥದ್ದು. ಕೊನೆಗೆ ಅಲ್ಲಿ ನಮ್ಮನ್ನು ಅಲ್ಲಿಂದ ಹೋಗಲಿಕ್ಕೆ ಬಿಡಲಿಲ್ಲ. ಅಲ್ಲಿಂದ ನಮ್ಮನ್ನು ಬಂಧನ ಮಾಡಿದರು. ಬಂಧನ ಮಾಡಿ ಅಲ್ಲಿ ಒಂದು ದಿವಸ ಇಡೀ 2 ಸರ್ತಿ ಶಿಫ್ಟ್ ಮಾಡಿದ್ದಾರೆ ಬೇರೆ ಬೇರೆ ಕಡೆಗೆ. ಒಂದು ಕಾಲೇಜಿನಲ್ಲಿ ಶಾಲೆಯಲ್ಲಿ ಕೊಂಡೋಗಿ ನಮ್ಮನ್ನು ಎಲ್ಲರನ್ನೂ ಕೂಡ ಅಲ್ಲಿ ಹಾಕಿದ್ದಾರೆ. ಆ ನಂತರ ನಮಗೆ ಅಲ್ಲಿಗೆ ಆ ಸಮಯದಲ್ಲಿ ಹೋಗಲಿಕ್ಕೆ ಆಗಲಿಲ್ಲ ಅಯೋಧ್ಯೆಗೆ. ಆದರೆ ಅಲ್ಲಿ ಮತ್ತು ಸರ್ಕಾರ ಒಂದೇ ಹೊತ್ತು ಊಟ ಕೊಡ್ತಿತ್ತು ಅಷ್ಟು ಜನರಿಗೆ, ಒಂದು ದಾಲು ಅಥವಾ ರೊಟ್ಟಿ ಅಷ್ಟು ಮಾತ್ರ. ಉಳಿದ ಸಮಯದಲ್ಲಿ ಎಲ್ಲರೂ ಕೂಡ ಹಳ್ಳಿಯಿಂದ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನು ತಂದು ಕಾರ್ಸೇವಕರಿಗೆ ಕೊಟ್ಟದಿದೆ. ಹಾಗಾಗಿ ಅದು ಮುಕ್ತಾಯ ಆದ ಮೇಲೆ ನಮಗೆ ಮತ್ತೆ ಗೊತ್ತಾಯಿತು. ಅದೇ ದಿವಸದ ಮರುದಿವಸದಿಂದ ಅಲ್ಲಿ ಗೋಲಿಬಾರ್ ಆಯಿತು, ತುಂಬ ಜನ ಸತ್ತಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಮಾಧ್ಯಮದ ಮೂಲಕ ಅಲ್ಲಿ ಬರುವಾಗ ಅಲ್ಲಿಂದ ಗೊತ್ತಾಯಿತು. ಹಾಗಾಗಿ ಇದಾಗಿ 2ನೇ ಆಂದೋಲನದಲ್ಲಿ ಅದು ಅಕ್ಷರಶಃ ನಮಗೇನು ಅಂತ ಹೇಳಿದರೆ, ಒಂದು ನಮ್ಮ ಕಣ್ಣಲ್ಲಿ ನಮಗೆ ಮತ್ತು ನಾವು ಅದರಲ್ಲಿ ಸ್ವತಃ ಭಾಗಿಯಾಗಿದ್ದಂತೇಳಿ ನಾನು ಕೂಡ ಒಬ್ಬನೇ. ಆ ವಿವಾದಿತ ಕಟ್ಟಡ, ಮಸೀದಿ ಅಂತ ಯಾವತ್ತೂ ಹೇಳೋದಿಲ್ಲ, ಯಾಕೆಂತೇಳಿದರೆ ಅವರಲ್ಲಿ ನಮಾಜಿ ಮಾಡಿ ಇರಲಿಲ್ಲ ಅಲ್ಲಿ. ಹಾಗಾಗಿ ಅದು ವಿವಾದಿತ ಕಟ್ಟಡವನ್ನು ಕೆಡವುದರಲ್ಲಿ ನನ್ನ ಪಾತ್ರ ಕೂಡ ಇತ್ತದರಲ್ಲಿ ಅಂತ. ಅಂದರೆ ಅಲ್ಲಿ ನಾವು ಹೋದಂತಹ ಆ ಸಮಯದಲ್ಲಿ ಬೆಳ್ತಂಗಡಿಯ ಅಂದರೆ ಉಜಿರೆ ಬೆಳ್ತಂಗಡಿಯ ಸ್ವಯಂ ಸೇವಕರು ಒಟ್ಟು ಹೋದಂಥ ತಂಡದಲ್ಲಿ ಉಜಿರೆ ಬೆಳ್ತಂಗಡಿ ಹೋದಂಥ ಸ್ವಯಂ ಸೇವಕರು ನಿಮ್ಮ ಸುದ್ದಿ ಪತ್ರಿಕೆಯಲ್ಲೇ ಎಲ್ಲ ಬಂದಿದೆ, ಆ ಫೋಟೋಗಳೆಲ್ಲ ಬಂದಿದೆ. ಸುಮಾರು ಒಂದು 25 ಜನ ನಾವು ಇದ್ದೆವು. ಮೊದಲ ಬಾರಿ ಹೋಗಿ ನಾವು ಮುಟ್ಟಿದ್ದು ನಾವೇ ಅಲ್ಲಿ ಏನು ಗಿಂಟಿನೆಲ್ಲ ವ್ಯವಸ್ಥೆಗಳು ಇರಲಿಲ್ಲ, ಆ ಚಿತ್ರದಲ್ಲಿ ಕಾಣ್ತಿದೆ. ಆದರೆ ಅಲ್ಲಿ ಬೈ ಹುಲ್ಲು ಅದರಲ್ಲಿತ್ತು, ಒಂದು ತಾತ್ಕಾಲಿಕ ಟೆಂಟ್ಗಳೆಲ್ಲ ಹಾಕಿದ್ರು. ನಾವು ಮಲಗಿದ್ದೇವೆ. ಸುಮಾರು ಒಂದು 18ರಿಂದ 20 ದಿವಸಗಳಾಗಿರ್ಬೋದು, ಸ್ಪಷ್ಟ ನೆನಪಿಲ್ಲ. ಅಷ್ಟೂ ದಿವಸ ನಾವು ಅಲ್ಲಿ ಕಾಯಬೇಕಿತ್ತು. ಅಷ್ಟೂ ದಿವಸ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ಪ್ರತಿದಿನ ಬೆಳಿಗ್ಗೆ ರಾಮಲಲ್ಲನ ದರ್ಶನ ಮಾಡಿ ನಾವು ಬೆಳಿಗ್ಗೆ ದರ್ಶನ ಮಾಡಿ ಬರೋದು. ಆ ನಂತರ ನಮಗೆ ಅಲ್ಲಿ ಫುಡ್ ಗಿಡ್ಗಳನ್ನು ಕೊಡ್ತಾಯಿದ್ರು, ಅದನ್ನು ತಿನ್ನೋದು ಮತ್ತು ಸ್ವಲ್ಪ ಪೇಟೆಯಲ್ಲಿ ತಿರುಗಿ ಬರುವಂಥದ್ದು. ಆಗ 18-20 ದಿವಸ ಆಯಿತು. ಕೊನೆಗೆ ಆಗುವಾಗ ನಮ್ಮೊಟ್ಟಿಗಿದ್ದವರಿಗೆ ಎಲ್ಲಿಗೊಂದು ನಿಶ್ಚಯ ಮಾಡಿದೆವು, ಏನು ಅಂತ ಹೇಳಿದರೆ ಅಲ್ಲಿಯ ಬೆಳ್ತಿಗೆ ಹಣ್ಣು ಅದೆಲ್ಲ ಊಟ ಮಾಡಲಿಕ್ಕೆ ಕೆಲವರಿಗೆಲ್ಲ ಆಗಲಿಲ್ಲ. ಹಾಗಾಗಿ ಅದಕ್ಕೆ ನಾವೇ ಹೋಗಿ ಪೇಟೆಗೆ ಹೋಗಿ ಕೆಲವು ಪಾತ್ರೆಗಳನ್ನು ತಗೊಂಡು ಬಂದು, ಆ ಪಾತ್ರೆಗಳಲ್ಲಿ ನಾವೇ ನಮ್ಮ ರೀತಿ ದಕ್ಷಿಣ ಕನ್ನಡ ಶೈಲಿಯ ರೀತಿಯಲ್ಲಿ ಅನ್ನ ಸಾಂಬಾರು ಎಲ್ಲ ಮಾಡಿ ಹಾಗೆ ಅಲ್ಲಿ ಅದನ್ನು ಮಾಡಿದ್ದು ಕೂಡ ನಮ್ಮದು ಇದೆ. ಅದಾದಮೇಲೆ ಆ ಕೊನೆಯ ದಿವಸ ಏನಿತ್ತು, ಕಾರ್ಯಕ್ರಮ ನಡೀತಿದೆ. ನಾಳೆ ಬೆಳಿಗ್ಗೆ ಎಲ್ಲರೂ ಅಲ್ಲಿ ಸೇರಬೇಕು, ಲೀಡರ್ಗಳು ಬರ್ತಾರೆ ಅಂತ ಅವ್ರು ಭಾಷಣ ಮಾಡ್ತಾನೆ ಇದ್ದರು. ದೊಡ್ಡ ವೇದಿಕೆ, ಸುಮಾರು ಲಕ್ಷಾಂತರ ಜನ ಸೇರಿತ್ತು ಅಲ್ಲಿ. ಇಡೀ ನಗರದಲ್ಲಿ ಬೇರೆ ಬೇರೆ ಕಡೆಯಿಂದ ಒಟ್ಟು ಬಂದದಿತ್ತು. ಆದರೆ ಅಲ್ಲಿ ಆ ಸಮಯದಲ್ಲಿ ಸೇರಿ ಸುಮಾರು 11 ಗಂಟೆ ಆಗಿರ್ಬೋದು, 10:30 11 ಗಂಟೆಗೆ ಆಗಿರ್ಬೋದು. ನಾವು ಹೋಗಿದ್ದೇವೆ, ಭಾಷಣ ಮಾಡ್ತಾ ಇದ್ದಾರೆ. ಅಶೋಕ್ ಸಿಂಗಲ್ರಿದ್ದಾರೆ, ಅದ್ವಾನಿಯವರಿದ್ದಾರೆ, ಮುರಳಿ ಮನೋಹರ್ ಜೋಶಿ ಅವರಿದ್ದಾರೆ, ಎಲ್ಲರೂ ಇದ್ದಾರೆ ಅದರಲ್ಲಿ. ಅಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ನಾವು ಗ್ರಹಿಸಿದ್ದೇನು, ನಮಗೇನು ಸೂಚನೆ ಇದ್ದದ್ದು ಅಂತ ಹೇಳಿದರೆ, ಒಂದು ಹಿಡಿ ಸರಾಯು ನದಿಯಿಂದ ಹೋಗಿ ಮಣ್ಣನ್ನು ತಗೊಂಡು ಬಂದು ಈ ರಾಮ ಮಂದಿರದಲ್ಲಿ ತಂದು ಹಾಕಬೇಕು ಅಂತ ಹೇಳುವಂಥ ಸೂಚನೆ ಇದ್ದದ್ದು. ಆದರೆ ಹಿಂದೆ ನಾವು ಈ ಕಾರ್ಯಕ್ರಮ ನಡೀತಾ ಇದ್ದ ಹಾಗೆ ಜೋರು ಬೊಬ್ಬೆ ಕೇಳ್ತಾ ಉಂಟು. ಹಿಂದೆ ತಿರುಗಿ ನೋಡ್ತಾ ಇದ್ದೇವೆ, ಜನ ಧಾವಿಸಿಕೊಂಡು ಆ ವಿವಾದಿತ ಕಟ್ಟಡದ ಕಡೆಗೆ ಹೋಗ್ತಿದ್ದಾರೆ. ವಿವಾದಿತ ಕಟ್ಟಡದ ಸುತ್ತಕ್ಕೆ ಒಂದು 6-7 ಸಾಲಿನ 7-8 ಸಾಲಿನ ಮುಳ್ಳಿನ ತಂತಿಯ ಬಂದೋಬಸ್ತು ಅದಕ್ಕಿತ್ತು. ಅದೆಲ್ಲವನ್ನು ಕೂಡ ಬರೀ ಕೈಯಲ್ಲೇ ಜಗ್ಗಿ ಅದನ್ನು ತೆಗೆದು, ಆಮೇಲೆ ಸಿಕ್ಕಿದಂಥ ಕಬ್ಬಿಣದ ಸುತ್ತುಗಳಲ್ಲಿ ಎಷ್ಟು ಅದನ್ನು ಹೊಡಿಲಿಕ್ಕೆ ಆಗ್ತದೆ ಅಷ್ಟು ಹೊಡಿತಿದ್ರು. ಇನ್ನು ಕೆಲವರು ತುಂಬ ಜನ ಮೇಲೆ ಹೋಗಿದ್ದಾರೆ. ಮೇಲೆ ಹೋಗಿ ಅದಾದ ನಂತರ ಸುಮಾರು 4 ಗಂಟೆ ಹೊತ್ತಿಗೆ ಅಷ್ಟು ಆಗುವಾಗ ಅದರ 3 ಗುಂಬಚ್ಚಿಗಳು ಬೇರೆ ಬೇರೆ ಸಮಯದಲ್ಲಿ ಅದು ಕೆಳಗೆ ಬಿತ್ತಾದ ನಂತರದಿಂದ ಅಲ್ಲಿ ಈಗ ನಮಗೆ ನೆನಪಿಲ್ಲ, ಆದರೆ ಯಾರೋ ಹಿರಿಯರು ಅಲ್ಲಿಂದ ರಾಮನ
ಮೂರ್ತಿಯನ್ನು ಅದರಂದರೆ ಅದು ಕಟ್ಟಡ ಬೀಳ್ತಿರುವುದರಿಂದಾಗಿ ರಾಮನ ಮೂರ್ತಿಯನ್ನು ಶಿಫ್ಟ್ ಮಾಡಿದ್ದಾರೆ ಅದರಲ್ಲಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಶಿಫ್ಟ್ ಮಾಡಿ ಇದೆಲ್ಲ ತೆಗೆದಾದ ಮೇಲೆ ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಮಂದಿರದ ಪಟಗಳು ಹೀಗೆ ನೋಡ್ಬೋದು ನೀವು. ಬಟ್ಟೆಗಳನ್ನು ಹೀಗೆ ಸುತ್ತ ಕಟ್ಟಿ ಅದರಲ್ಲಿ ಅಲ್ಲಿ ಒಂದು ಸಣ್ಣ ತಾತ್ಕಾಲಿಕವಾದಂಥ ಇದನ್ನು ಮಾಡಲಿಕ್ಕೆ ಸಮೇತ ನಾವೆಲ್ಲರೂ ಕೂಡ, ನಾನು, ಪ್ರತಾಪರು ಮತ್ತು ಈ ಉಜಿರೆಯಲ್ಲಿ ಬಂದಂಥ ಸ್ವಯಂ ಸೇವಕರು ಯಾರಿದ್ದೆವು, ಒಬ್ಬರಿಗೆ ಸಹಾಯಕ ಮಾಡಿಕೊಂಡು ಕೈ ಮೂಲಕ ಈ ಸಿಮೆಂಟು ಮತ್ತು ಇಟ್ಟಿಗೆ ಇದೆಲ್ಲವನ್ನು ಕೂಡ ಅಲ್ಲಿ ಸಪ್ಲೈ ಮಾಡಿ ಅಷ್ಟೊತ್ತಿಗೆ ಆಗುವಾಗ ರಾತ್ರಿ 12-11 ಗಂಟೆ ಏನಾಗಿರ್ಬೋದು ಬಹುಶಃ. ಮತ್ತೆ ಸೂಚನೆ ಅಲ್ಲಿಂದ ಬಂತು, ಯಾವುದೇ ಕಾರಣಕ್ಕೆ ಯಾರು ನಿಲ್ಲಬೇಡಿ, ಸೈನಿಕ ಪಡೆ ಬರ್ತಿದೆ, ಹಾಗಾಗಿ ನೀವೆಲ್ಲರೂ ಕೂಡ ಇಲ್ಲಿಂದ ಹೊರಡಬೇಕು ಅಂತ. ಹಾಗೆ ಮೂರ್ತಿಯನ್ನು ಪುನಃ ಅಲ್ಲಿ ಇಟ್ಟರು. ಇದು ಕಣ್ಣಾರೆ ನಾವು ನೋಡಿರುವಂಥದ್ದು. ಮತ್ತು ಇದೆಲ್ಲ ಆದ ನಂತರ ನಾವು ಅಲ್ಲಿಂದ ಹೊರಟು ಈಚೆ ಕಡೆ ಬಂದಿದ್ದೇವೆ. ಹಾಗಾಗಿ ಇವತ್ತು 92 ಈ 24ನೇ ಇಸವಿ, ಸುಮಾರು ಎಷ್ಟಾಯಿತು, 32 ವರ್ಷಗಳ ನಂತರ ನಮಗೆ ಬಹಳ ನಮ್ಮ ಜೀವನದಲ್ಲಿ ಅತ್ಯಂತ ಒಂದು ಸಂಭ್ರಮ ಅಥವಾ ಅತ್ಯಂತ ಒಂದು ಇದು ಅಂತ ಹೇಳಿದರೆ, ಪುಣ್ಯದ ಕೆಲಸ ಏನು ಅಂತ ಹೇಳಿದರೆ, ನಮ್ಮ ಕೈಯಲ್ಲಿ ಅದನ್ನು ವಿವಾದಿತ ಕಟ್ಟಡವನ್ನು ಕೆಡವಿ ತಾತ್ಕಾಲಿಕ ಮಂದಿರವನ್ನು ಕಟ್ಟಿದ ನಮ್ಮ ಕೈಯಲ್ಲಿ ಈಗ ಅದೊಂದು ಭವ್ಯವಾದಂಥ ಮಂದಿರ ಆಗ್ತಿರುವುದನ್ನು ನೋಡಲಿಕ್ಕೆ ನಮಗೆ ಅತ್ಯಂತ ಖುಷಿ ಆಗ್ತಾಯಿದೆ. ಹಾಗಾಗಿ ಇಡೀ ದೇಶದಲ್ಲಿ ಇದೊಂದು ರಾಷ್ಟ್ರೀಯತೆಯ ಉದ್ದೀಪನ ನಡೆದಿದೆ ಈ ಹಿನ್ನೆಲೆಯಲ್ಲಿ. ಮತ್ತು ಎಲ್ಲ ರಾಮ ಭಕ್ತರು ಏನಿದ್ದಾರೆ, ಜನರ ಭಾವನೆಗಳು ಹೇಗಿದೆ ಅಂತ ಹೇಳಿದರೆ, ನಾವು ಅಕ್ಷತೆ ಕೊಡಲಿಕ್ಕೆ ನಾನು ಹೋಗಿದ್ದೆ. ಅಕ್ಷತೆ ಕೊಡಲಿಕ್ಕೆ ಹೋದಂಥ ನಮ್ಮಕ್ಕಿಂತ ಹಿರಿಯರು ಕೆಲವು ಮನೆಗಳಲ್ಲಿ ನಮ್ಮ ಕಾಲು ಹಿಡಿದರೆ ನಮಗೆ ಬೇಜಾರಾಗ್ತದೆ, ಕಾಲು ಹಿಡಿಲಿಕ್ಕೆ ಬಂದಿದ್ದರು. ಆ ಭಾವನೆ ಆ ರೀತಿಯಲ್ಲಿ ಇದೆ. ರಾಮ ಅಂತ ಹೇಳಿದರೆ ಜನರ ಮಧ್ಯದಲ್ಲಿ ಇರ್ತಕ್ಕಂಥ ಭಾವನೆಗಳಿದೆ. ಹಾಗಾಗಿ ಅದಕ್ಕೆ ಸರಿಯಾಗಿ ಪೂರಕವಾಗಿರ್ತಕ್ಕಂತಹ ಜನರ ಭಾವನೆಗಳಿಗೆ ಪೂರಕವಾಗಿರ್ತಕ್ಕಂಥ ಸರ್ಕಾರ ಬಂತು, ನಾಯಕತ್ವ ಬಂತು. ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿ ಇವತ್ತು ದೇಶದ ಪ್ರಧಾನಮಂತ್ರಿಗಳವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇರುವಂಥದ್ದು ನಮ್ಮ ಸೌಭಾಗ್ಯ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ನಾನು. ಸರ್, ಈಗ ರಾಮ ಮಂದಿರ ಉದ್ಘಾಟನಾ ಸಮಾರಂಭಕ್ಕೆ ತಾವು ಹೋಗ್ತಿರೋ ಅಥವಾ ಹೋಗೋದಿದ್ದರೆ ಏನು ನೆಕ್ಸ್ಟ್ ಪ್ಲ್ಯಾನ್ ಏನು? ಸಂಘಟನೆ ಕಡೆಯಿಂದ ಸೂಚನೆ ಇರುವಂಥದ್ದು ಏನು ಅಂತ ಹೇಳಿದರೆ, 22ನೇ ತಾರೀಕಿನ ದಿವಸ ಈ ದೇಶದಲ್ಲಿ ಯಾರಿಗೆ ಅಂತ ಹೇಳಿ ಖುದ್ದಾಗಿ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅಂದರೆ ಬೇರೆ ಬೇರೆ ಸಮಾಜದ ಮುಖಂಡರು, ಸ್ವಾಮೀಜಿಗಳು, ಉದ್ಯಮಿಗಳು, ಬೇರೆ ಬೇರೆ ಈ ರೀತಿಯಲ್ಲಿ ಪ್ರಮುಖರು ಅಂತ ಗುರುತಿಸಿ ಸುಮಾರು ಒಂದು 7,000ಕ್ಕೂ ಹೆಚ್ಚು ಜನರಿಗೆ ಗುರುತಿಸಿರುವರು. ಅವರು ಮಾತ್ರ 22ನೇ ತಾರೀಕಿನ ದಿವಸ ಭಾಗವಹಿಸಬೇಕು ಅಂತ ಸೂಚನೆ. ಉಳಿದ ಯಾರೂ ಕೂಡ ಕಾರ್ಯಸೇವಕರಾಗಲಿ, ಯಾರೂ ಅದಕ್ಕೆ ಸಂಬಂಧಪಟ್ಟವರಾಗಲಿ ಯಾರೂ ಕೂಡ ಜನಗಳು ಕೂಡ ಬರಬಾರದು ಅಂತ ಸೂಚನೆ ಇರೋದು. 22ರ ನಂತರ ಸಾರ್ವಜನಿಕರಿಗೆ ಎಲ್ಲರಿಗೆ ಕೂಡ ಅಲ್ಲಿ ಹೋಗಲಿಕ್ಕೆ ಅವಕಾಶಗಳಿದೆ. ನಮ್ಮ ಸಂಘಟನೆಯಿಂದ, ಬೇರೆ ಬೇರೆ ಸಂಘಟನೆಗಳಿಂದ, ಸಂಘ ಮತ್ತು ವಿವಿಧ ಕ್ಷೇತ್ರಗಳಿಂದ, ಸಂಘ, ವಿಶ್ವ ಹಿಂದೂ ಪರಿಷತ್ತು, ಭಾಜಪ, ABVP, BMS ಹೀಗೆ ಬೇರೆ ಬೇರೆ ಕಡೆಗಳಿಂದಲೂ ಇರ್ಬೋದು. ಆಮೇಲೆ ನಾವು ಭಾರತೀಯ ಜನತಾ ಪಾರ್ಟಿಯು ಕೂಡ ಪ್ರತಿ ಲೋಕಸಭಾ ಕ್ಷೇತ್ರಗಳಿಂದ
ಹೋಗಬಲ್ಲಂತಹ ಕಾರ್ಯಕರ್ತರನ್ನು ಇಂತಿಷ್ಟು ದಿನಾಂಕ ಅಂತ ನಿಶ್ಚಯ ಮಾಡ್ತಾರೆ. ಕರ್ನಾಟಕದವರಿಗೆ ಯಾವ ದಿನಾಂಕ ಅಂತ, ಫೆಬ್ರವರಿ ಇಂಥ ದಿವಸ ಅಂತ. ಆ ತಾರೀಕಿಗೆ ಇಲ್ಲಿಂದ ಅಷ್ಟು ಜನ ಯಾರೆಲ್ಲ ಅಪೇಕ್ಷೆ ಪಡ್ತಾರೆ ಅವರಿಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಹೋಗುವುದು ಮತ್ತು ಬರುವಂತಹ ಟಿಕೆಟನ್ನು ಯಾರು ಭಕ್ತಾದಿದ್ದಾನೆ ಅವನೇ ತುಂಬಿಸಿಕೊಳ್ಬೇಕು. ಅಲ್ಲಿ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ವ್ಯವಸ್ಥೆಗೋಸ್ಕರ ನಾವು ವಾಲಂಟಿಯರ್ಸ್ ಆಗಿ ಸ್ವಯಂ ಸೇವಕರಾಗಿ ಹೋಗಬೇಕು ಅಂತ ಕರೆ ಬಂದಿದೆ ನಮಗೆ. ಅದು ಬಂದ ತಕ್ಷಣ ನಾವು ಹೋಗ್ತೀವಿ. ಅಲ್ಲಿ 10 ದಿವಸ ನಾವು ಇರ್ತೀವಿ ವ್ಯವಸ್ಥೆಯ ದೃಷ್ಟಿಯಿಂದ. ಓಕೆ ಸರ್, ಈಗ 2003ರಲ್ಲೊಂದು ಹೋರಾಟ ನಡೆಯುತ್ತೆ. ಆ 2003ರ ಹೋರಾಟದ ಬಗ್ಗೆ 2003ರ ಹೋರಾಟದಲ್ಲಿ ಭಾಗವಹಿಸಿದಂಥ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಪ್ರತಾಪ್ ಸಿಂಹ ನಾಯ್ಕ ಅವರಿದ್ದಾರೆ. ಅಂದರೆ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಲ್ಲ. ಅದು ಏನಾಗಿತ್ತು ಆವಾಗ ಅಂತೇಳಿ, ಆಗ ವಿಶ್ವ ಹಿಂದೂ ಪರಿಷತ್ತು ಇನ್ನೊಂದು, ಅಂದರೆ ಇದು 2002 ಆಗುವಾಗ ತುಂಬ ಸಮಯ ಆಗಿತ್ತು ನೋಡಿ, ಮತ್ತೊಮ್ಮೆ ಇನ್ನೊಮ್ಮೆ ಕರೆ ಕೊಟ್ಟಿತ್ತು ಅಲ್ಲಿಗೆ ಬರಬೇಕು, ಚಟುವಟಿಕೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ. ಅದರಲ್ಲಿ ಕೃಷ್ಣಪ್ಪ ಗುಡಿಗಾರರು ಅವರೆಲ್ಲ ಹೋಗಿದ್ದಾರೆ. ನಾನು ಅದರಲ್ಲಿ ಭಾಗವಹಿಸಲಿಲ್ಲ. ಸರ್, ಈಗ ಅವತ್ತು 1992ರಲ್ಲಿ ಹೋದ ತಂಡ, ಅದೇ ತಂಡ ಮತ್ತೊಮ್ಮೆ ಅಯೋಧ್ಯೆಗೆ ಹೋಗುತ್ತಾ ಅಂತಹದ್ದೊಂದು ಚಿಂತನೆ ಇದೆ ಅಂತ ಕೇಳ್ಪಟ್ಟೆ. ನಾವು ಯೋಚನೆ ಮಾಡಿದ್ದೇವೆ, ಅವರೆಲ್ಲರನ್ನು ಕೂಡ ನಾವು ಒಟ್ಟಿಗೆ ಹೋಗಬೇಕು ನಾವು ಅಂತ ಹೇಳುವಂಥದ್ದು ನಮ್ಮ ಅಪೇಕ್ಷೆ. ಅದರಲ್ಲಿ ಕೆಲವರಿಗೆಲ್ಲ ಬರಲಿಕ್ಕೆ ಆರೋಗ್ಯ ಇರ್ಬೋದು, ಇನ್ನು ಕೆಲವರೆಲ್ಲ ತೀರಿ ಹೋಗಿದ್ದಾರೆ, ಹಾಗೆಲ್ಲ ಇದೆ. ಅದೊಂದು ಸಣ್ಣ ಯೋಚನೆ ಇದೆ, ಇನ್ನೊಂದು ಸಣ್ಣ ನಾವು ಹೋಗಬೇಕು ಅಂತ ಹೇಳುವಂಥದ್ದು ಇದೆ ಅಂತ. ಸರ್, ಅಯೋಧ್ಯೆ ಒಂದು ನೆಪ, ರಾಮನ ಒಂದು ಕಾರಣ. ರಾಮನ ಕಾರಣದಿಂದ ಊರಿನಲ್ಲಿ ಸಂಘಟನಾತ್ಮಕವಾಗಿ ಪಕ್ಷ ಇರ್ಬೋದು, ಹಿಂದುತ್ವ ಇರ್ಬೋದು, ಹಿಂದುತ್ವದ ವಿಶ್ವ ಹಿಂದೂ ಪರಿಷತ್ತು, ಬೇರೆ ಬೇರೆ ಸಂಘಟನೆಗಳು ಹೇಗೆ ಕೆಲಸ ಆರಂಭಿಸಿದ್ದು 90ಸಲ್ಲಿ? ಆವಾಗ ಈಗ ಇದ್ದಷ್ಟು ಕಾರ್ಯಕರ್ತರ ಸಂಖ್ಯೆ ಇರಲಿಲ್ಲ, ಸ್ವಲ್ಪ ಕಡಿಮೆನೇ ಇತ್ತು. ಈಗ ನಮ್ಮದರೊಳಗೆ ಸಂಘ ಮತ್ತು ವಿವಿಧ ಕ್ಷೇತ್ರದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಕಷ್ಟು ಕಾರ್ಯಕರ್ತರಿದ್ದಾರೆ. ಅದು ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಜಾಗರಣ, ಬೇರೆ ಬೇರೆ ಇರ್ಬೋದು. ಆದರೆ ಆ ಸಮಯದಲ್ಲಿ ಇರಲಿಲ್ಲ. ಆ ಸಮಯದಲ್ಲಿ BJPಯಲ್ಲಿ ಅಂದರೆ ಸಂಘದ ಸ್ವಯಂ ಸೇವಕರಾಗಿದ್ದಂಥವ್ರು ಯಾವ ಕ್ಷೇತ್ರದಲ್ಲಿದ್ದರೂ ಅವರೆಲ್ಲರೂ ಕೂಡ ಬಂದು ನಾವು ಕೆಲಸ ಮಾಡ್ತಿದ್ದೆವು. ಮತ್ತು ಆವಾಗ ನಿತ್ಯ ಪ್ರವಾಸ, ಬೈಠಕ್ಗಳು, ಎಲ್ಲೆಲ್ಲಿ ಏನೇನು ಆಗಬೇಕು ಜೋಡಿಸುವಂಥ ಬಗ್ಗೆ ಅದು ನಿರಂತರವಾಗಿ ಚಟುವಟಿಕೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತು ಎಲ್ಲ ಅತ್ಯಂತ ಹೆಚ್ಚು ಸಂಪರ್ಕ ಮಾಡಿದಂಥ ಹಿನ್ನೆಲೆಯಲ್ಲಿ ಈ ಚಟುವಟಿಕೆಗಳು ನಮಗೆ ಮಾಡಲಿಕ್ಕಾಯಿತು. ತುಂಬ ಜನ ಕಾರ್ಯಕರ್ತರು ನಮ್ಮ ಜೊತೆಗೆ ಸೇರಿಕೊಂಡರು. ಅದರಿಂದ ಸರ್, ಬಹಳ ನೆನಪು ಮಾಡ್ಕೋಬೇಕು, ಅಯೋಧ್ಯೆಯ ಹೋರಾಟದಲ್ಲಿ ಇಂತಹ ಒಬ್ಬ ನಾಯಕರನ್ನು ನಾವು ಯಾವತ್ತೂ ಮರೆಯುವಂತಿಲ್ಲ ಅಂತ ಹೇಳಿ ನೆನಪು ಮಾಡೋದಿದ್ದರೆ ಯಾರನ್ನೆಲ್ಲ? ನಾವು ಅಂದರೆ ಜನರನ್ನು ಜಾಗೃತಿ ಮಾಡುವ ದೃಷ್ಟಿಯಿಂದ ಅದಕ್ಕೊಂದು ವ್ಯಾಪಕವಾಗಿ ಇದು ಬಂದಿರುವಂಥದ್ದು. ಒಂದನೇದ್ದು ಇದಕ್ಕೆ ರೂಪರೇಷೆಗಳನ್ನು ಮಾಡಿರುವಂತಹ ಅಶೋಕ್ ಸಿಂಘಾಲ್ರಂಥವರು. ಎರಡನೇದ್ದು ಅದಕ್ಕೆ ಇನ್ನಷ್ಟು ವೇಗದ ಚಾಲನೆ ಕೊಡುವ ದೃಷ್ಟಿಯಿಂದ ಮತ್ತು ಅದನ್ನು ಸ್ವಲ್ಪ ರಾಜಕೀಯವಾಗಿ ತಗೊಂಡರೂ, ರಾಜಕೀಯದ ಬಣ್ಣ ಅಲ್ಲದಿದ್ದರೂ ಕೂಡ ಜನರ ಭಾವನೆಯನ್ನು ಯಾವುದೇ ರೀತಿಯ ಸಂಕೋಚ ಇಲ್ಲದೆ ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಲಾಲಕೃಷ್ಣ ಅಡ್ವಾಣಿಯವರು ತಗೊಂಡಿರತಕ್ಕಂಥದ್ದು ಅಂದರೆ ಅವರ ನಾಯಕತ್ವ, ಅದನ್ನು ನಾವು ಮರೀಲಿಕ್ಕಿಲ್ಲ. ಇಲ್ಲಿ ನೀವು ದಕ್ಷಿಣ ಕನ್ನಡದಲ್ಲಿ ಯೋಚನೆ ಮಾಡೋದು? ದಕ್ಷಿಣ ಕನ್ನಡದಲ್ಲಿ ನಮ್ಮ ಸಂಘದ ಹಿರಿಯರಲ್ಲಿದ್ದಾರೆ, ಡಾಕ್ಟರ್ ಪ್ರಭಾಕರ್ ಭಟ್ರು ಇತ್ಯಾದಿ ಎಲ್ಲರಿದ್ದಾರೆ. ಅವರೆಲ್ಲರೂ ಕೂಡ ಇದರ ಹಿಂದುಗಡೆಯಿಂದ ಇದ್ದಂತೆ ಅವರನ್ನು ನಾವು ಯಾವತ್ತಿಗೂ ಕೂಡ ಮರೀಲಿಕ್ಕಿಲ್ಲ. ಮತ್ತು ಅವರ ಸೂಚನೆಯ ಮೇರೆಗೆ, ಅವರ ನಿರ್ದೇಶನದ ಮೇರೆಗೆ ಎಲ್ಲ ಚಟುವಟಿಕೆಗಳು ಮತ್ತು ಸಂಘಟನೆಗಳನ್ನು ಅವರ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ಅದನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕಿಲ್ಲ. ನಿಮ್ಮ ಕನಸಿನ ರಾಮ ಮಂದಿರ ಹಾಗೆ ನಿರ್ಮಾಣ ಆಗಿದೆಯಾ? ನಮ್ಮ ಕನಸಿನಕ್ಕಿಂತಲೂ ಕೂಡ ಈಗ ಬರುತ್ತಿರುವಂಥ ವರದಿಗಳು ಮತ್ತು ನಾವು ಇಲ್ಲಿ ಹೋದ್ಮೇಲೆ ನೋಡಿದ ಮೇಲೆ ಮತ್ತು ಮುಂದೆ ಇನ್ನಿರ್ತಕ್ಕಂಥ ಪ್ಲ್ಯಾನ್ಗಳೆಲ್ಲ ನೋಡಿದರೆ ಅದಕ್ಕಿಂತಲೂ ಹೆಚ್ಚು ಅಂತ ನಾವು ಹೇಳ್ಬೋದು. ಯಾಕೆಂತ ಹೇಳಿದರೆ ನಾವು ಅಷ್ಟೊಂದೆಲ್ಲ ಗ್ರಹಿಸಿಕೊಳ್ಳಿಲ್ಲ. ಈಗ ಊರಲ್ಲಿ ಒಂದು ಮಂದಿರ ಏನು ಮಾಡ್ತೇವೆ ಹಾಗೆ ಇರ್ಬೋದು ಅಂತ. ಇವತ್ತು ಹಾಗೆ ಇಲ್ಲ. ಅದು ಇವತ್ತು ಜಗತ್ತಿನಾದ್ಯಂತದಿಂದ ಬರುವಂಥ ಮತ್ತು ಒಂದು ಸರ್ತಿ ಜೀವನದಲ್ಲಿ ನೋಡಬೇಕು ಅನ್ನುವಂತಹ ರೀತಿಯ ವ್ಯವಸ್ಥೆಗಳಿದೆ ಅಂತ ಹೇಳುವಂಥದ್ದು ಕಾಣ್ತಾ ಇದ್ದೇವೆ. ಅದಕ್ಕಿಂತಲೂ ಮಿಗಿಲಾದದ್ದು ಅಂತ ನಾವು ಹೇಳ್ಬೋದು. ನಮ್ಮ ಕಲ್ಪನೆಗಿಂತಲೂ ಮಿಗಿಲಾದಂಥ ಮಂದಿರ ನಿರ್ಮಾಣ ಆಗ್ತಾಯಿದೆ. ಕರಸೇವೆ ಅಂತಂದಾಗ ಮೊದಲು ಬೆಳ್ತಂಗಡಿಯವರು ಅಯೋಧ್ಯೆಗೆ ತಲುಪಿದ್ರು ಅನ್ನೋಂಥದ್ದನ್ನು ಹೇಳಿದ್ರಿ 92ರಲ್ಲಿ. ಇವತ್ತು ಅಯೋಧ್ಯೆಯ ಬಾಲರಾಮನ ಕೆತ್ತನೆ ಮಾಡಿದವರು ಕನ್ನಡಿಗರು ಅನ್ನುವಂಥದ್ದಾಗಿದೆ. ಏನು ಹೇಳ್ತೀವಿ? ನಮಗೆ ಸಂತೋಷದ ಸಂಗತಿ ಅದು, ಖಂಡಿತಕ್ಕೂ ಸಂತೋಷದ ಸಂಗತಿ. ಅದರಲ್ಲಿ ಒಬ್ಬರು ನಮ್ಮ ಪೈಕಿ ಇಲ್ಲಿಯವರು ಇದ್ದಾರೆ ಅಂತ ಹೇಳುವಂಥದ್ದಾಗಿದೆ. ಅದು ಕರ್ನಾಟಕ ಮತ್ತು ನಮ್ಮ ಬೆಳ್ತಂಗಡಿಯಲ್ಲಿ ಹುಡುಗ ನಾಳದವರು ಇದ್ದಾರೆ ಅಂತ ಹೇಳೋ ತಂಡದಲ್ಲಿದ್ದಾರೆ ಅಂತ ಹೇಳುವಂಥ ತುಂಬ ಸಂತೋಷವಾಗಿದೆ ನಮಗೆ ಅಂತ. ಇದು ಪ್ರಸಾದ್ ಅವರ ಮಾತು. ಬಹಳ ವಿಶೇಷವಾಗಿ ಪ್ರಸಾದ್ ಅವರು ಮಾತನಾಡ್ತಾ ಅಯೋಧ್ಯೆಗೆ ಅವತ್ತು ಹೋಗಿದ್ದಂತಹ ಘಟನೆ, ರೈಲಿನಲ್ಲಿ ತನ್ನ ರಕ್ಷೆಯನ್ನು ಕೂಡ, ರಕ್ಷಾಬಂಧನದ ರಕ್ಷೆಯನ್ನು ಕೂಡ
ತೆಗೆದಿಟ್ಟು ನಾವು ಕರಸೇವಕರು ಅಂತ ಗೊತ್ತಾಗಬಾರ್ದು, ಗೊತ್ತಾದರೆ ನಮ್ಮನ್ನು ಅಯೋಧ್ಯೆಗೆ ಹೋಗಿ ಮುಟ್ಟೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ದೃಷ್ಟಿಕೋನದಲ್ಲಿ ಅದನ್ನೆಲ್ಲ ತೆಗೆದು ಬಹಳ ಒಂದು ಯೋಜನಾಬದ್ಧವಾಗಿ ಹೋಗಿರುವಂಥದ್ದು. ಆನಂತರ ಅವರನ್ನು ಬಂಧನ ಮಾಡಿ ಕೆಲವು ಕಡೆ ಇಟ್ಟಿರುವಂಥದ್ದು, ಅದು ಒಂದು ಹೊತ್ತಿನ ಊಟವನ್ನು ಕೊಟ್ಟು ಇವರನ್ನು ಬಹಳಷ್ಟು ತೊಂದರೆಗೆ ಈಡು ಮಾಡಿರುವಂಥದ್ದು. ಆನಂತರ ಅಯೋಧ್ಯೆಯ ಕರಸೇವೆಯಲ್ಲಿ ಭಾಗಿಯಾದ್ದು, ವಿವಾದಿತ ಕಟ್ಟಡ ಧ್ವಂಸ ಆದಂಥ ಸಂದರ್ಭದಲ್ಲಿ ಅದರ ಜೊತೆಗೆ ಆ ಧ್ವಂಸದ ಸಂದರ್ಭದಲ್ಲಿ ಜೊತೆಗಿದ್ದದ್ದು, ಅಲ್ಲಿ ಒಂದು ತಾತ್ಕಾಲಿಕವಾದಂತಹ ಮಂದಿರವನ್ನು ನಿರ್ಮಾಣ ಮಾಡಿದ್ದು. ಆನಂತರ 2003ರ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಆಗಲಿಲ್ಲ, ಆ ಹೋರಾಟ ಹೇಗಾಯಿತು ಅಂತ ಹೇಳುವಂಥದ್ದು. ಅದರ ಜೊತೆಗೆ ನಾವೇನು ಕಲ್ಪನೆ ಮಾಡಿದ್ವಿ ರಾಮ ಮಂದಿರ, ಆ ರಾಮ ಮಂದಿರ ಅದಕ್ಕಿಂತ ಮಿಗಿಲಾದ್ದು, ಅದಕ್ಕಿಂತ 100 ಪಟ್ಟು ಹೆಚ್ಚಿನ ವಿಸ್ತೃತ, ದೊಡ್ಡದು ಮತ್ತು ಅದ್ಧೂರಿಯಾದಂಥ ರಾಮ ಮಂದಿರ ನಿರ್ಮಾಣ ಆಗಿದೆ. ಅದು ವಿಶ್ವವೇ ಮೆಚ್ಚುವಂಥ ರಾಮ ಮಂದಿರ ಆಗಿದೆ ಅನ್ನುವಂಥದ್ದನ್ನು ಹೇಳಿದರು. ಜೊತೆಗೆ ನಾವು ಇರುವಾಗಲೇ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ ನಮ್ಮ ರಾಮನ ಪ್ರತಿಷ್ಠೆಯನ್ನು, ನಮ್ಮ ರಾಮ ಮಂದಿರದ ಉದ್ಘಾಟನೆಯನ್ನು ನಮ್ಮ ಕಣ್ಣಲ್ಲಿ ಕಾಣುವಂತಾಯ್ತಲ್ಲ ಅನ್ನುವಂಥ ಖುಷಿಯಲ್ಲಿ ಅವರಿದ್ದಾರೆ. ನಮ್ಮ ಜೊತೆಗೆ ಇಷ್ಟು ಹೊತ್ತು ಮಾತಾಡಿದ್ದಕ್ಕೆ ಧನ್ಯವಾದ ಸರ್. ಇದು ಕರಸೇವಕರಲ್ಲಿ ಒಬ್ಬರಾದ ಪ್ರಸಾದ್ ಕುಮಾರ್ ಅವರ ವಿಶೇಷ ಸಂದರ್ಶನ. ದಿವಾಕರ್ 𝐿 ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.